ಹಾಕುವುದಕ್ಕೆ ಹೊರಟಿದ್ದಾನೆ. ಏನು ಕೆಲವು ಸಮಯದ ಹಿಂದೆ ಹುಟ್ಟಿದ ಮಾತ್ರಕ್ಕೆ ನಾವು ಅಣ್ಣ ಅಂತ ತಲೆಬಾಗುತ್ತೇವೆ ಅಂತ ಭಾವಿಸಿದ್ದಾನೆ. ಅವನದ್ದು ನೀತಿ ಏನು, ಸ್ತ್ರೀಯರನ್ನು ಪೀಡಿಸಕೂಡದು, ವೇದ ವಿರೋಧ ಮಾಡಕೂಡದು. ಅವ ಒಂದು ಮುಖದವ 10 ಮುಖದವನಿಗೆ ಹೇಳುವುದ? ಅವನಿಗೆ ನಮ್ಮ ತೋಳು ಬಲದ ನಿಜವಾದಂತ ಸತ್ವ ಗೊತ್ತಿಲ್ಲ. ತೋರಿಸಬೇಕು, ನಮ್ಮವರನ್ನು ಸೇರಿಸಿಕೊಳ್ತೇನೆ. ಅಲಕಾವತಿ ಸಲ್ಲದು ಸೋದರರೊಡನೆ ಕಲಹ. ಜಗತ್ತಿಗೆ ಏನು ಸಂದೇಶ ಕೊಟ್ಟಾಗಾಯ್ತು? ಛೇ, ಅಣ್ಣ ತಮ್ಮಂದ್ರು ಜಗಳ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಜಗಳ ಮಾಡ್ತಾ ಇದ್ದಾರೆ? ಯಾವ ಕಾರಣಕ್ಕೆ? ನೀನು ಬಡವನೂ ಅಲ್ಲ, ಅಥವಾ ನಾನು ದುರ್ಬಲನೂ ಅಲ್ಲ. ಶ್ರೀಮಂತಿಗೆ ನಮಗಿಲ್ವೋ ನಮ್ಮಲ್ಲಿ ಉಂಟು, ಶ್ರೀಮಂತಿಗೆ ನಿಮಗಿಲ್ವೋ ಸ್ವರ್ಣಲಂಕೆಯಲ್ಲಿ ನೀವಿದ್ದೀರಿ. ಹಾಗಾದ್ರೆ ಯೋಗ್ಯತೆಯಿಂದ, ವರದ ಸಾಮರ್ಥ್ಯದಿಂದ ನಿನ್ನಲ್ಲಿ ವಿಶೇಷತೆ ಉಂಟು. ಯೋಗ್ಯತೆಯಿಂದ, ವರದ ಸಾಮರ್ಥ್ಯದಿಂದ ನನ್ನ ಹತ್ರ ಭಿನ್ನವಾದದ್ದುಂಟು. ಪಿತೃಮೂಲ ಒಂದೇ ನಮ್ಮದ್ದು. ನಾವೇ ಇದ್ದಂತಹ ಸ್ವರ್ಣಲಂಕೆ ಮೊದಲು ನಿಮ್ಮದ್ದಾಗಿತ್ತು. ಪಿತೃಮಹಾಶಯರು ಹೇಳಿದ್ರು, ನನ್ನ ವಿವೇಕವು ಜಾಗೃತಿಯನ್ನು ಕೊಟ್ಟಿತು, ಬ್ರಹ್ಮದೇವರು ಸೂಚಿಸಿದ್ರು. ಹಾಗಾದ ಕಾರಣ ಕೊಟ್ಟಿದ್ದೇನೆ. ಈಗ ಮತ್ತೆ ಇಲ್ಲಿಗೆ ದಾಳಿ, ಸೇವಕನನ್ನು ಕಳುಹಿಸಿದಿ, ನಾನೇ ಹೇಳಿದ್ದೇನೆ ದಾಳಿ ಮಾಡಿ ಪ್ರಪಂಚಕ್ಕೆ ಒಂದು ಸಂದೇಶ. ನಾವೇ ಒಂದು ಅಶಾಂತಿಯನ್ನು ಮಾಡಿದ್ರೆ ಅಲ್ವಾ? ಅದಕ್ಕಾಗಿ ನಾ ಹೇಳಿದ್ದು, ಒಂದೇ ರಕ್ತವನ್ನು ಹಂಚಿಕೊಂಡು ಹುಟ್ಟಂತಹ ನಾವು ಸಹೋದರಲ್ಲಿ ಭಿನ್ನಾಭಿಪ್ರಾಯ ಬರುವುದಕ್ಕಿಂತ ಭೂಲೋಕಕ್ಕೆ, ಪಾತಾಳಕ್ಕೆ, ದೇವಲೋಕಕ್ಕೆ ನೀನು ಸಾಮರ್ಥ್ಯದಿಂದ ಒಂದು ಸಂಬಂಧದ ಸೇತುವಾಗಿ ನೀನು ಜಗತ್ತಿನಲ್ಲಿ ಹೊಸ ಇತಿಹಾಸ ಬರೆದ್ರೆ ಎಂದು ರಾವಣ ಹೇಳು. ಸೇತುವೆ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಮಾಡಬೇಕಲ್ವಾ? ಹೌದು, ಸಂಬಂಧದ ಸೇತು. ನನಗೆ ನೆಲದಲ್ಲಿ ಹೋಗುವ ಅಪೇಕ್ಷೆ ಇಲ್ಲ, ನನಗೆ ಮೇಲೆ ಹೋಗಬೇಕು. ಕೊಡು ಕೊಡು ಕೊಡುಲಿಲ್ಲ ದಿವ್ಯ ವಿಮಾನ. ಮಾಡು ಜೋತೆ ವೈಶ್ರವಣ, ನೀನು ನನ್ನ ಅಪ್ಪನ ಮಗನೇ ಆಗಿರಬಹುದು. ಆದರೆ ನನಗೆ ಆದ ಮೊದಲ ಪಾಠ ಯಾವುದು ಗೊತ್ತುಂಟ? ಸೌಭ್ರಾತ್ರಂ ನಾಸ್ತಿ ಶೂರಾಣ. ಶೂರನಾದವನಿಗೆ ಸೌಭ್ರಾತೃತ್ವ ಎನ್ನುವುದಿಲ್ಲ. ಏನು, ನಮಗಾಗುವಾಗ ನಿನಗೆ ರಕ್ತ ಸಂಬಂಧ ಕಾಣ್ತದೆ ಅಲ್ವಾ? ದ್ವಿತೀಯ ಅದಿತೀಯ ಮಕ್ಕಳು ರಕ್ತ ಸಂಬಂಧದವರಲ್ವಾ? ದೇವಲೋಕವನ್ನು ಒಬ್ಬನಾದ್ರೂ ಪಡೆಯುವುದಕ್ಕೆ ಬಿಟ್ರೋ ಏನೆಲ್ಲ ಮಾಡಿದ್ದಾರೆ. ಬಲದಲ್ಲಿ ಬಂದವರನ್ನು ಬಿಡ್ಲಿಲ್ಲ, ಸಾಯ್ಲಿ. ಶೀಲೋನ್ನತಿಯಲ್ಲಿ ಮೆರೆದವರನ್ನಾದ್ರೂ ಬಿಟ್ಟಿದ್ದಾರ? ಎಷ್ಟು ಸಲ ಇಂದ್ರನಿಗೆ ಹೋಗಿ ಹೇಳಿದ್ದಿ ನೀನು? ಬೇಡ, ಒಂದೇ ಅಪ್ಪನ ಮಕ್ಕಳು, ವಿರೋಧ ಬೇಡ. ಎಲ್ಲಿಯಾದ್ರೂ ಹೇಳಿದ್ಯಾ ನೀನು? ತೇಜವನ್ನು ಅಪಹರಿಸುವುದಂತೆ, ಶೀಲವನ್ನು ಅಪಹರಿಸುವುದಂತೆ ಬಿಡು. ಈಗ ನೀನು ಹೇಳಿದೆ, ನಾವು ಒಂದೇ ರಕ್ತವನ್ನು ಹಂಚಿಕೊಂಡು ಹುಟ್ಟಿದವರಲ್ಲಿ ಬೇಡ. ನಾನು ಬಡವಲ್ಲ, ಹಾಗೆಂದು ನಾನು ಇನ್ನು ಶ್ರೀಮಂತನಾಗಬೇಕು ಎನ್ನುವ ಹಂಬಲ ಉಂಟು. ಲಂಕೆ ಸಾಲದು ನನಗೆ, ಇನ್ನೂ ಹೆಚ್ಚಿನದ್ದು ಬೇಕು. ನಿನ್ನಲ್ಲಿ ಇಲ್ಲದೆ ಇರುವುದು, ನಿನ್ನಲ್ಲಿ ಇದ್ದದ್ದು ನನ್ನಲ್ಲಿ ಇಲ್ಲದೆ ಇದ್ರೆ ಅದೇ ನನಗೆ ಬಡತನ. ನನ್ನ ಬಡತನ ನನ್ನಲ್ಲಿ ಎಷ್ಟು ಉಂಟು ಎನ್ನುವುದರಿಂದ ನಿರ್ಣಯ ಆಗುವುದಲ್ಲ ನನಗೆ.
ನನಗಿಂತ ನನ್ನ ಅಪ್ಪನಿಗೆ ಮೊದಲು ಹುಟ್ಟಿದ ನಿನ್ನಲ್ಲಿ ಎಷ್ಟು ಉಂಟು ಎನ್ನುವುದರಿಂದ ನನ್ನ ಬಡತನ ಮತ್ತು ಶ್ರೀಮಂತಿಕೆ ನಿರ್ಣಯ ಆಗುವುದು. ನನ್ನ ದೊಡ್ಡಸ್ತಿಕೆಯನ್ನು ಹೇಳುವಾಗ ಹೇಳುವುದು ಹಾಗೆ: ಜಾತಂ ಬ್ರಹ್ಮಕುಲ ಅಗ್ರಜೋ ಧನಪತಿ ಕುಂಭಕರ್ಣಾನುಜ ಪುತ್ರೋ ಮೇಘನಾದ. ಇದು ನನ್ನ ದೊಡ್ಡಸ್ತಿಕೆ. ಅಗ್ರಜೋ ಧನಪತಿ, ಇದರ ಬಗ್ಗೆ ನಮ್ಮದು ಬಹಳ ಆಕ್ಷೇಪ ಉಂಟು. ನೀನೆಂತದು ಅಣ್ಣ, ಸಂಪತ್ತಿನಲ್ಲಿ ನಿನಗೆ ಅಣ್ಣನಾಗುತ್ತೇನೆ, ಇದು ನನ್ನ ಹಂಬಲ. ಹಾಗೆ ಹೊರಟ ನನಗೆ ನೀನೆಂಥದ್ದು ರಕ್ತ ಸಂಬಂಧ, ನೀನು ಅಲ್ಲೇ ಇರು, ಅಷ್ಟಕ್ಕೆ ಬಂದವಲ್ಲ. ಲಂಕೆಯನ್ನು ನೀನು ಬಿಟ್ಟು ಕೊಟ್ಟಿದ್ಯಾ, ಅಪ್ಪ ಹೇಳಿ ಬಿಟ್ಟು ಕೊಟ್ಟಿಯಾ, ಬ್ರಹ್ಮ ಹೇಳಿ ಬಿಟ್ಟು ಕೊಟ್ಟಿಯಾ, ಅದೆಲ್ಲ ವಿಷಯ. ನಿನ್ನ ಅಲಕಾವತಿಗೆ ನನ್ನ ಲಂಕೆ ಉಂಟು, ಸರಿ ಆಯ್ತು. ನಿನ್ನ ಪುಷ್ಪಕಕ್ಕೆ ನನ್ನಲ್ಲಿ ಏನುಂಟು, ನೀನೊಂದು ಕೆಲಸ ಮಾಡಿ. ಹೇಗೂ ಲಂಕೆಯನ್ನು ಬಿಟ್ಟು ಕೊಟ್ಟಿದ್ಯಲ್ವ ನೀನು, ಲಂಕೆಯನ್ನು ಬಿಟ್ಟು ಕೊಡುವಾಗ ಏನಾದರೂ ಇತ್ತ ನಿನ್ನಲ್ಲಿ? ಇರಲಿಲ್ಲಲ್ಲ. ಅಲಕಾವತಿ ಮತ್ತೆ ಸಿಕ್ಕಿದ್ದಲ್ವ, ನೀನು ಪುಷ್ಪಕ ವಿಮಾನ ನನಗೆ ಕೊಡು, ಅಂಥದ್ದೇ ಬೇರೆ ವಿಮಾನ ಬೇರೆ ಎಲ್ಲಿಯಾದರೂ ಸಂಪಾದಿಸು, ಅದನ್ನು ಕೊಡು. ಪಿತನು ದುರಲು ನಿನಗೆತ್ತಲು ರಾಜವ ಹುಡುಗರೆ ಅತಿಶಯವಾದ ನೀಯೇ. ಬ್ರಹ್ಮದೇವರ ಅನುಗ್ರಹ ರೂಪವಾಗಿ ಪುಷ್ಪಕ ನಮ್ಮಲ್ಲಿರುವುದು ಸರಿ. ಅದನ್ನು ವಿನಿಯೋಗಿಸುವ ಅವಕಾಶ ನನಗಿದೆ. ಹಾಗೆ ಅಂತ ಅದನ್ನು ಕೊಡುವ ಹಕ್ಕು ನನಗಿಲ್ಲ. ಅದೇನು? ಯಾವ ದೇವರೇ ಅನುಗ್ರಹದಿಂದ, ಗುರುಗಳು ಯಾರೇ ಇರಬಹುದು, ನಮಗೆ ಅನುಗ್ರಹ ರೂಪದಿಂದ ಕೊಟ್ರೆ, ಉಡುಗೊರೆಯೋ ಪಾರಿತೋಷಕವನ್ನು ಕೊಟ್ರೆ ನಾವದನ್ನು ಅನುಭವಿಸುವುದು, ಅದು ಇನ್ನೊಬ್ಬನಿಗೆ ಕೊಡ್ಲಿಕ್ಕಿಲ್ಲ. ಒಂದು ನೀನು ಪಡೆದಿ, ಪುಷ್ಪಕವೇ ನಿನ್ನನ್ನು ಸ್ವೀಕರಿಸ್ತದೋ ಇಲ್ಲೋ ಅಂತ ಪ್ರಶ್ನೆ ಉಂಟು. ಅದೇಕೆ ಸ್ವೀಕರಿಸುವುದಿಲ್ಲ? ದಿವ್ಯತೆ ಅಷ್ಟೇ ಇರಲಿ. ಮಾತ್ರ ಅಲ್ಲ, ಅಂತಹದ್ದನ್ನು ನೀನು ಅನುಗ್ರಹ ರೂಪದಿಂದ ಬಂದ್ರೆ ನಿಮಗೆ ವಿನಿಯೋಗಕ್ಕೂ ಉಂಟು. ಮತ್ತೊಬ್ಬರಿಂದ ಈ ವಿಶೇಷವಾದಂತಹ ವಸ್ತುವನ್ನು ಅಥವಾ ಇಂತಹ ಪುಷ್ಪಕವೋ ಅಥವಾ ಇನ್ನೊಂದೋ ಧೇನುವೋ ಮತ್ತೊಂದೋ ಇನ್ನೊಂದೋ ಅದನ್ನು ನೀವು ಸ್ವಾಧೀನೀಕರಿಸಿದರೆ ಅದು ವಿನಿಯೋಗಕ್ಕಿಲ್ಲ ನಿಮಗೆ. ಯಾಕೆಂದ್ರೆ ಅನುಗ್ರಹದಿಂದ ಬಂದದ್ದಲ್ಲ. ಬ್ರಹ್ಮನನ್ನು ಹೇಗೂ ನೀನು ಒಲಿಸಿದವ, ಮಹಾವರವನ್ನು ಪಡೆದಿದ್ದಿ ನೀನು. ಅದೇ ಬ್ರಹ್ಮದೇವರು ನಿನಗ ಯೋಗ್ಯತೆ ಉಂಟು ಅಂತಾದ್ರೆ ಕರುಣಿಸುತ್ತಿದ್ರೋ ಏನೋ ಪ್ರಶ್ನೆ ಮಾಡ್ಲಿಕ್ಕೆ ನಾನಲ್ಲ, ಕೇಳಲಿಕ್ಕೂ ಅಲ್ಲ. ಇನ್ನೊಮ್ಮೆ ನೀನು ಬ್ರಹ್ಮನನ್ನು ಒಲಿಸು, ಪುಷ್ಪಕವನ್ನೇ ಬಯಸಬಹುದು. ಪ್ರಾರ್ಥನೆ ಮಾಡಿದವರಿಗೆ, ಒಲಿಸಿದವರಿಗೆಲ್ಲ ನಾವು ಕೇಳಿದ್ದನ್ನು ದೇವರು ಕೊಟ್ಟಿದ್ದಾನ? ಅದು ಕೊಡುವುದಿಲ್ಲ. ದೇವರೇ ಹೇಳ್ತಾನೆ, ಈ ಜೀವನ ಅರ್ಹತೆ ಎಷ್ಟು, ಅವನಿಗೆ ಪ್ರಾಪ್ತಿ ಎಷ್ಟು ಭಗವಂತ ನಿರ್ಣಯ ಮಾಡುದು. ಕೇಳಿದ್ದನ್ನೆಲ್ಲ ಕೊಡುವುದಿಲ್ಲ, ಇಲ್ಲದನ್ನು ತಿದ್ದುಪಡಿ ಮಾಡಿ ಹೇಳ್ತಾನೆ ಹೀಗೆ ಕೊಡುವಂತ. ಹಾಗಾದ್ರೆ ಪುಷ್ಪಕವನ್ನು ನಾ ಕೇಳಿದ್ದಲ್ಲ, ನನ್ನ ಅರ್ಹತೆಗೆ ಬ್ರಹ್ಮದೇವರು ಕೊಟ್ಟದ್ದು, ನಾ ಕೇಳಿದ್ದಲ್ಲ. ಈಗ ನನಗೆ ಬೇಡ, ತೊಂದರೆ ಆಗ್ತದೆ, ಬ್ರಹ್ಮದೇವರಿಗೆ ಪ್ರಾರ್ಥನೆ ಮಾಡಬೇಕಷ್ಟೇ. ದೇವರೇ ಅದು ಇದ್ರೆ ನನಗೆ ಬಾಧೆ ತಡೆಯುವುದಿಲ್ಲ, ಹಾಗಾದ ಕಾರಣ ಇದನ್ನು ಕೊಂಡೋದ್ರೆ ಒಳ್ಳೇದು, ನನಗೆ ಬೇಡ ಅಂತ. ಈಗ ನಾ ಕೊಟ್ರೆ ಒಂದು ಬ್ರಹ್ಮದೇವರಿಗೆ ಮಾಡಿದ ಅಪಚಾರ, ಇನ್ನೊಂದು ನಿನಗೆ ವಿನಿಯೋಗಕ್ಕಿಲ್ಲ. ನಾನು ಬಳಸುವಂತಹದ್ದು ನನಗೆ ಅನುಗ್ರಹ ರೂಪದಲ್ಲಿ ಬಂದದ್ದು, ಅದು ನನ್ನ ತಪಸ್ಸಿನ, ನನ್ನ ಪುಣ್ಯದ ಮೊತ್ತಕ್ಕೆ ಸಿಕ್ಕಿದಂತಹದ್ದು. ಈ ಪುಣ್ಯ ನಿನ್ನಲ್ಲಿ ಇಲ್ಲದೆ ಇದ್ರೆ ನಿನಗೆ ಯಾನವೂ ಆಗುವುದಿಲ್ಲ. ಮಾತ್ರ ಅಲ್ಲ, ಒಂದು ವೇಳೆ ಯಾನ ಆದ ಒಂದೋ ನೀನು ಪತನ ಹೊಂದುತ್ತಿ, ಸೋಲಿಗೂ ಕಾರಣ ಆಗಬಹುದು. ಅದಕ್ಕೆ ಇಷ್ಟು ತಿಳುವಳಿಕೆ ಇದ್ದು ನಾನಿದನ್ನು ಕೊಡುವುದು ನಿನ್ನ ಆಯುಷ್ಯಕ್ಕೂ ಕಂಟಕ, ಬ್ರಹ್ಮದೇವರಿಗೂ ಅವಮಾನ, ಆ ದೇವಲೋಕದ ದಿವ್ಯ ವಸ್ತುವಿಗೂ ನಾನು ಅಗೌರವ ತೋರಿಸಿದಾಗ್ತದೆ. ಆ ಕಾರಣಕ್ಕೆ ನಾನು ಅದನ್ನು ಕೊಡುವುದಿಲ್ಲ. ನಾವು ಕಳ್ಕೊಂಡದ್ದನ್ನು ಮತ್ತೆ ಪಡೆಯದೇ ಇರುವಂತಹ ಒಂದು ಹೆದರಿಕೆ ಇದ್ರೆ ನಾವು ಪಡೆಯುವಾಗ 1000 ಸಲ ಯೋಚನೆ ಮಾಡಬೇಕು. ಕಳ್ಕೊಂಡದ್ದನ್ನು ಮತ್ತೆ ಪಡೆದ ದಶಕಂಠ ಬಂದದ್ದು. ಇದು ನೀವು ಕಳ್ಕೊಂಡದಲ್ಲ, ಅಲ್ಲ, ಕಳ್ಕೊಂಡದ್ದನ್ನು ಇದೀಗ ನೀವು ಕಳ್ಕೊಂಡದಲ್ಲ. ಕಳ್ಕೊಂಡದ್ದು ಲಂಕೆ ಮಾತ್ರ ಅಲ್ಲ, ನನ್ನಲ್ಲೇ ಇದ್ದದ್ದನ್ನು ಕಳ್ಕೊಂಡದ್ದನ್ನು ಮತ್ತೆ ಪಡೆದ ದಶಕಂಠ ಬಂದದ್ದು. ಯಾಕೆ ಹೇಳಿದೆ ಅಂತ ಕೇಳಿದ್ರೆ, ನೀನ್ ಹೇಳಿದ್ಯಲ್ವ, ದೇವರ ಅನುಗ್ರಹದಿಂದ ಸಿಕ್ಕಿದ ಯಾವುದಾದರೂ ಒಂದು ವಸ್ತುವೋ ವಿಷಯವೋ ಅನುಗ್ರಹವೋ ಮತ್ತೊಬ್ಬನಿಗೆ ಅನುಭವಿಸುವುದಕ್ಕೆ ಕೂಡುವುದಿಲ್ಲ ಎನ್ನುವುದೇ ಸತ್ಯ. ಹೌದಾದ್ರೆ ಹವಿರ್ಭೋಜನವನ್ನು ಅನುಭವಿಸಿದ ರಾಕ್ಷಸ ಆಗಿ ಹೋಗ್ಲಿಲ್ವಾ?
14 ಲೋಕದ ಅಧಿಕಾರವನ್ನು ತನ್ನ ವಶದಲ್ಲಿ ಇರಿಸಿಕೊಂಡು ಆಗಿ ಹೋಗಲಿಲ್ವಾ? ಮೃತ್ಯುವಿನದ್ದೋ ಯಮನದ್ದೋ ಅಥವಾ ಸೂರ್ಯಚಂದ್ರರದ್ದೋ ಅಥವಾ ಎಲ್ಲ ದಿಕ್ಪತಿಗಳ ಅಧಿಕಾರವನ್ನು ತನ್ನ ಕೈವಶ ಮಾಡಿಕೊಂಡವ ಆಗಿ ಹೋಗ್ಲಿಲ್ವಾ? ಎಷ್ಟು ಸಮಯ ಇದ್ದಾನೆ ಎನ್ನುವುದು ಮುಖ್ಯ ಅಲ್ಲ, ಅವ ಮಾಡಿದ್ದಾನೋ ಇಲ್ವೋ ಎನ್ನುವುದು ಮುಖ್ಯ. ಅನುಗ್ರಹ ರೂಪವಾಗಿ ಬಂದದ್ದನ್ನು ಬಲದಿಂದ ಕಸಿದುಕೊಂಡವರು, ಅದನ್ನು ಕೈವಶ ಮಾಡಿಕೊಂಡವರು ನಮಗೆ ಚರಿತ್ರೆಯಲ್ಲಿ ಆಗಿ ಹೋದ ಉದಾಹರಣೆ ದಟ್ಟವಾಗಿ ಕಾಣ ಸಿಗುತ್ತದೆ. ಉಳಿದವರದ್ದು ಬಿಡು, ಈಗ ನಿನ್ನಲ್ಲಿ ಉಂಟಲ್ವ ಈ ನವನಿಧಿಗಳು, ಅದು ಮೊದಲಿಗೆ ಸಿಕ್ಕಿದ್ಯಾರಿಂದ? ದೇವರಿಂದಲೇ ಅಲ್ವಾ? ಈಗ ನಿನ್ನಲ್ಲಿ ಪೂರ್ತಿ ಉಂಟು. ಶುಕ್ರಾಚಾರ್ಯರು ಕೊಂಡೋಗಿದ್ದಾರೆ ಅಂತ ನಮಗೆ ಸುದ್ದಿ. ಅದರಲ್ಲಿ 4ರಲ್ಲಿ 3 ಭಾಗ ಅವರಲ್ಲಿ ಉಂಟು, 1 ಭಾಗ ನಿನ್ನಲ್ಲಿರುವುದು ಅಂತ ಲೆಕ್ಕ. ಈಗ ನಿನಗೆ ದೇವರ ಅನುಗ್ರಹದಿಂದ ಸಿಕ್ಕಿದ್ದನ್ನು 4ರಲ್ಲಿ 3 ಭಾಗ ಅವರು ಕೊಂಡು ಹೋಗಿ 4ರಲ್ಲಿ 1 ಭಾಗ ನಿನಗೆ ಬಿಟ್ಟು 3 ಭಾಗ ಅವರು ಅನುಭವಿಸುವುದು ಹೇಗೆ ಅನುಭವಿಸುವುದು? ಅವರ ಶಕ್ತಿಯಿಂದಲೇ ಅಲ್ವಾ? ನೀನು ಯೋಚಿಸಿದ ಹಾಗೆ ಬ್ರಹ್ಮ ಕೊಟ್ಟಷ್ಟೇ ಅಲ್ಲ ನಮ್ಮ ವ್ಯಾಪ್ತಿ. ಅವತ್ತು ತಪ್ಪಿದ ಪುಷ್ಪಕವನ್ನು ನಿನಗಿಂತ ಸರಿಪಡಿಸಬೇಕದನ್ನು ನಾವು. ವೈಶ್ರವಣ ದೇವರನ್ನು ಒಲಿಸುವಲ್ಲಿ ಇರಲಿ, ತನ್ನ ಗುರಿಯನ್ನು ಮುಟ್ಟುವಲ್ಲಿ ಇರಲಿ, ತನ್ನ ಅಪೇಕ್ಷೆಯನ್ನು ಈಡೇರಿಸಿಕೊಳ್ಳುವಲ್ಲಿ ಇರಲಿ, ಎಲ್ಲರ ಮಾರ್ಗ ಒಂದೇ ಆಗಬೇಕು ಅಂತ ಇಲ್ಲ. ನಿನ್ನ ಮಾರ್ಗವೇ ಬೇರೆ, ನಮ್ಮ ಮಾರ್ಗವೇ ಬೇರೆ. ನಮ್ಮದು ವಿಕ್ರಮದ ಮಾರ್ಗ. ಕಾಟಿ ಕಾಟಿದು ಚೆಲ್ಲಿದೆ 9 ತಲೆಗಳನ್ನು. ಬ್ರಹ್ಮದೇವ ಒಲಿದು ಬಂದ, ಒಂದೇ ತಲೆ ಉಳಿದದ್ದಲ್ಲ, 9 ತಲೆ ಮತ್ತೆ ಕೊಟ್ಟಿದ್ದಾನೆ. ಅಂದ್ರೆ ಒಮ್ಮೆ ಕಳ್ಕೊಂಡ್ರು ಮತ್ತೆ ಪಡೀತೇನೆ ಎನ್ನುವ ಪೂರ್ಣ ವಿಶ್ವಾಸವನ್ನು ನಮಗೆ ಧ್ವನಿ ರೂಪವಾಗಿ ಅವತ್ತೇ ತುಂಬಿಸಿದ್ದಾನೆ ಅವ. ಮತ್ತೆ ನೀನು ಹೇಳಿದೆಯಲ್ಲ, ಬ್ರಹ್ಮದೇವ ಹೇಳಲಿಲ್ಲ. ಒಂದು ಕೆಲಸ ಮಾಡು, ಈಗ ಲಂಕೆಯನ್ನು ನೀನು ಬಿಟ್ಟುಕೊಟ್ಟ ಮೇಲೆ ಅಪ್ಪನಲ್ಲಿ ಕೇಳಲಿಲ್ವಾ? ಅಥವಾ ಬಿಟ್ಟು ಕೊಡುವ ಮೊದಲು ಅಪ್ಪನಲ್ಲಿ ಕೇಳಲಿಲ್ವಾ? ಅದು ನೀನೇ ಕೇಳು. ಬ್ರಹ್ಮದೇವರೇ ರಾವಣನಿಗೆ ಬಿಟ್ಟುಕೊಟ್ಟೆ, ದಶಕಂಠ ಕೊಂಡೋದ, ಅವನಿಗೆ ಅದು ದಕ್ತದ ಇಲ್ವ ಅಂತ ನೀನೇ ಕೇಳು. ನಾನೆಲ್ಲ ಕೇಳಲಿಕ್ಕೆ ಜನ, ನನಗೆ ಬೇಕು. ಯಾಕೆ ಬೇಕು ಗೊತ್ತುಂಟಾ? ನಿನ್ನಲ್ಲಿ ವಿಮಾನ ಇದ್ರೆ ದೊಡ್ಡ ಸಮಸ್ಯೆ ಅಲ್ಲ, ನೀನು ಊರಿಗೆಲ್ಲ ವಿಮಾನ ಉಂಟು ಅಂತ ತೋರಿಸಲಿಕ್ಕೆ ಹೊರಡ್ತು. ನಾನು ಇಷ್ಟು ಮೇಲೆ ಬರುವುದಕ್ಕೆ ಕಾರಣ ಏನು ಗೊತ್ತುಂಟಾ? ನೀನು ಆಗ ವಿಮಾನದಲ್ಲಿ ನನ್ನ ಅಪ್ಪನ ಬಳಿಗೆ ಬರುವುದು. ನೀನದು ವಿಮಾನದಲ್ಲೇ ಪ್ರಯಾಣ. ನನ್ನ ಅಮ್ಮ ನೋಡಿದ್ಲು, ನೋಡು ಮಗು, ನಿನಗಿಂತ ಮೊದಲು ಹುಟ್ಟಿದವ, ಅವ ಎಲ್ಲಿದ್ದಾನೆ ನೋಡು, ನೀನು ಎಲ್ಲಿದ್ದಿ ನೋಡು. ಆಗ ನಾನು ಹೇಳಿದೆ, ಅಮ್ಮ ಚಿಂತೆ ಬಿಡು, ನಾನು ನನ್ನ ಭ್ರಾತೃ ಎನಿಸಿದಂಥ ವೈಶ್ರವಣನಿಗಿಂತ ಅಧಿಕನಾಗಿ ನಿನ್ನ ಸಂತಾಪವನ್ನು ಪರಿಹರಿಸ್ತೇನೆ. ಬ್ರಹ್ಮ ಇರಲಿ, ಹರಿ ಇರಲಿ, ಹರ ಇರಲಿ, ಅಥವಾ ಹುಟ್ಟಿಸಿದ ಅಪ್ಪನೇ ಇರಲಿ, ಅಮ್ಮನಿಗಿಂತ ದೊಡ್ಡವರಲ್ಲ. ತಾಯಿಗೆ ಆನಂದವನ್ನು ಕೊಡುವವನೇ ನಿಜವಾದ ನಂದನ. ಇದು ನನ್ನ ಅಮ್ಮನ ಬಯಕೆ. ಅಮ್ಮನ ಬಯಕೆಯನ್ನು ಈಡೇರಿಸಿಕೊಳ್ಳುವಲ್ಲಿ ಅಪ್ಪ ಬಂದರೂ ಬಿಡಲಾರೆ, ಬ್ರಹ್ಮ ಬಂದರೂ ಬಿಡಲಾರೆ, ಹರಿಹರರು ಬಂದರೂ ಬಿಡಲಾರೆ. ಮತ್ತೆ ನೀನೊಬ್ಬ ಮೊದಲು ಹುಟ್ಟಿದ ನೀನು ನೀತಿ ಹೇಳಲಿಕ್ಕೆ ಹೊರಟಿದ್ದಿ. ನಿನ್ನ ನೀತಿಯಲ್ಲ, ಇಲ್ಲಿಗೆ ನೀನು ಎಲ್ಲಿಯವರೆಗೆ ನೀತಿ ಹೇಳಿ ನಮ್ಮನ್ನು ಸರಿ ಮಾಡ್ಲಿಕ್ಕೆ ಹೊರಟಿದ್ಯೋ. ನೀನು ನೈತಿಕ ಅಧಪತನ ಎಷ್ಟುಂಟು ಅಂತ ಗೊತ್ತುಂಟು ನಮಗೆ. ಒಂದೋ ನೀನಾಗಿ ಬಿಟ್ಟು ಕೊಡು, ಇಲ್ಲದ್ರೆ ಪೆಟ್ಟು ಕೊಟ್ಟು ಬಿಡಿಸ್ತೇನೆ. ಇದನ್ನು ಆಗ್ಲೇ ಹೇಳ್ಬೋದಿತ್ತಲ್ಲ, ಇಷ್ಟು ಉದ್ದ ಯಾಕೆ ಮಾತಾಡೋದು? ಓ ಅಲ್ಲ, ನಾ ಕೊಡುವುದಿಲ್ಲ ಅಂತ ಹೇಳಿದೆ, ಹೌದಾ? ನೀನು ಅಮ್ಮನ ಬಯಕೆಯೋ ಅಪ್ಪನ ಬಯಕೆಯೋ ಯಾರ ಬಯಕೆ ಅಂತ ನನಗೆ ಮುಖ್ಯ ಅಲ್ಲ. ಇದನ್ನು ಕೊಡುವಂತ ಅಧಿಕಾರ ಬ್ರಹ್ಮದೇವರು ನನಗೆ ಕೊಡ್ಲಿಲ್ಲ. ಸರಿ, ಆ ಕಾರಣದಿಂದ ನಾನು ಕೊಡುವುದಿಲ್ಲ, ಹೌದಾ? ಮತ್ತೆ ನವನಿಧಿ ಬೇರೆ, ಶುಕ್ರಾಚಾರ್ಯರ ಅನುಗ್ರಹದ ನಿಧಿ ಬೇರೆ, ಅದೆಲ್ಲ ತುಂಬಾ ನನಗೆ ಗೊತ್ತಿದ್ದ ಹಾಗೆ ಕುಬೇರನ ಐಶ್ವರ್ಯವನ್ನೇ ಶುಕ್ರಾಚಾರ್ಯರು ಅಪಹರಿಸಿಕೊಂಡು ಹೋಗಿ ಮತ್ತೆ ಹೊಂದಾಣಿಕೆ ಮಾಡಿ 4ರಲ್ಲಿ 1 ಭಾಗ ಕೊಟ್ಟದ್ದು ಅಂತ ನನಗೆ ಗೊತ್ತಿರುವುದು. ಬೇರೆ ಇದ್ರೆ ನೀನು ಹೇಳು ನೋಡು. ನಾನು ಅದನ್ನ ನಿನ್ನ ಹತ್ರ ಹೇಳಿ ಸಮಯ ವ್ಯರ್ಥ ಮಾಡುವುದು. ಸಮಯ ವ್ಯರ್ಥ ನಿನ್ನ ವಿಷಯ ಎಂತದ್ದು ಗೊತ್ತುಂಟಾ? ನಿನ್ನಿಂದಲೇ ಕಸ
ಕಸಿದುಕೊಂಡು ಹೋಗಿದ್ದಾರೆ. ಅದನ್ನು ಸಮರ್ಥನೆ ಮಾಡ್ಲಿಕ್ಕೆ ಏನಾದ್ರೂ ಹಾರಿಕೆ ಉತ್ತರ ಕೊಡಬೇಡ. ಮತ್ತೆ ಉಳಿದವರಿಗೆ ಪ್ರಶ್ನೆಗೆ ನನಗೆ ಉತ್ತರ ಹೇಳುವ ಕೆಲಸ ಅಲ್ಲ. ಬೇಕಾದ ಪುಷ್ಪಕ ಈಗ ಉಳಿದವರಿಗೆ ಈಗ ನನ್ನ ಹತ್ರ ನವನಿಧಿ ಉಂಟೋ ಇಲ್ವೋ ಎನ್ನುವ ವಿಷಯ ಅಲ್ಲ. ನಿನಗೆ 1000 ಸಮಸ್ಯೆ ಇರಬಹುದು ರಾವಣ, ನನಗೆ ಸಮಸ್ಯೆ ಅಲ್ಲ. ಅಲ್ಲ, ನನಗೆ ಸಮಸ್ಯೆ ಬೇರೆ ಯಾವುದು ಅಲ್ಲ. ನೀನು ಪುಷ್ಪಕ ವಿಮಾನ ಕೊಡದೇ ಇರುವುದೇ ಸಮಸ್ಯೆ. ಒಂದು ಸಮಸ್ಯೆ ಅದು. ಇನ್ನೊಂದು, ನಾನು ಮಾತಾಡುವಾಗ ಉದ್ದಾಗ್ತದೆ ಅಂತ ಹೇಳುವ ನೀನು ಬ್ರಹ್ಮನ ಆಕ್ಷೇಪವನ್ನು ಹೇಳಿದ ಕಾರಣ, ನೀನು ದೈವಾನುಗ್ರಹದ ಮಿತಿಯನ್ನು ಹೇಳಿದ ಕಾರಣ, ಆ ಮಿತಿಗಿಂತ ಹೆಚ್ಚಿನದು ಉಂಟು ಅಂತ ಹೇಳಲಿಕ್ಕೆ ಹೊರಟದ್ದು. ಉಳಿದವರಿಗೆ ಉದ್ದಾಗುವುದು ಅಂತ ಹೇಳುವುದು ದೊಡ್ಡ ವಿಷಯ ಅಲ್ಲ. ನೀನು ಮಾತಾಡುವಲ್ಲಿ ಉದ್ದ ಮಾತಾಡ್ತಿ, ಮಾತಾಡಬೇಕಾದಲ್ಲಿ ಮಾತಾಡದೆ ಬಾಯಿ ಮುಚ್ಚಿ ಕುಳಿತುಕೊಳ್ತಿ, ಅದು ನಿನ್ನ ಸಮಸ್ಯೆ ಅಲ್ಲ. ನನಗೆ ಯಾರ ಹತ್ರ ಎಲ್ಲಿ ಎಷ್ಟು ಮಾತಾಡಬೇಕು ಅಂತ ಗೊತ್ತುಂಟು. ಉದ್ದ ಗಿಡ್ಡದ ಪ್ರಶ್ನೆ ಅಲ್ಲ. ಮತ್ತೆ ಹೌದಾ? ಏನು ಅನ್ನದಷ್ಟೇ ಉಪ್ಪು. ನೀನಲ್ಲ, ನಾನು ಹೇಳಿದ್ದಲ್ಲ. ಅನ್ನದಷ್ಟೇ ಉಪ್ಪಲ್ಲ ಅಂತ. ಅನ್ನದಷ್ಟೇ ಉಪ್ಪ, ಅನ್ನದಷ್ಟೇ ಉಪ್ಪಲ್ಲ ಅಂತ ಅಲ್ಲ. ಆದ್ರೆ ಕೆಲವೊಮ್ಮೆ ಇರ್ತದೆ. ಅಲ್ಲ, ಇರ್ಲಿಕ್ಕೆ ನಮ್ಮಲ್ಲಿ ಇಲ್ಲ. ಯಾರಿಗೆ ಲವಣಾಂಶ ಕಡಿಮೆ ಆಗಿದೆ ಅವನಿಗೆ ಅನ್ನಕ್ಕಿಂತ ಹೆಚ್ಚು ಉಪ್ಪೇ ಕೊಡಬೇಕು. ಇರಬಹುದು. ನಿನ್ನ ಅನುಭವ ದೊಡ್ಡದು. ಲವಣ ಸಮುದ್ರದ ಮಧ್ಯೆ ಇದ್ದೆ ನೀನು. ಅಲ್ಲಿ ಅಲ್ಲ, ನಾನು ಅದನ್ನು ನೋಡಿಕೊಂಡಿದ್ದೆ. ಯಾಕೆಂದ್ರೆ ಅದು ಅನಾಥವಾಗ ಕೂಡದು ಅಂತ. ಯಾವುದು? ನನ್ನ ಅಪ್ಪನೇ ಹೇಳಿದ್ದು. ಅದು ಅನಾಥವಾಗ ಕೂಡದು ಅಂತಲ್ಲ, ನೀನು ಅನಾಥವಾಗ. ನೀನು ನನಗೆ ಗೊತ್ತುಂಟು, ನೀನು ಪ್ರಜ್ಞೆ ಇಲ್ಲ, ನಾನು ಅನಾಥನೂ ಅಲ್ಲ. ನೀನು ಪ್ರಾಮಾಣಿಕವಾಗಿ ಹೇಳು. ಲೋಕಪಾಲಕತ್ವದ ಅಧಿಕಾರ ಸಿಕ್ಕಿದ ಮೇಲೆ ಅಪ್ಪಯ್ಯ ನನಗೊಂದು ನೆಲೆ ಇಲ್ಲ ಅಂತ ನೀನು ನಿನ್ನ ಅಪ್ಪನಲ್ಲಿ ನಮ್ಮ ಅಪ್ಪನಲ್ಲಿ ಕೇಳಿದ್ದು ಸುಳ್ಳೋ ಸತ್ಯವ? ಅದೇ ಅಲ್ಲ, ಸುಳ್ಳೋ ಸತ್ಯವ? ಅದೇ ಅಪ್ಪನಿಗೆ ನೀನು ಅಪ್ಪನಲ್ಲಿ ಕೇಳಿದ್ದು ಸುಳ್ಳೋ ಸತ್ಯವ? ಅಲ್ಲ, ಮಗ ಅಪ್ಪನಲ್ಲಿ ನೆಲೆ ಇಲ್ಲ ಅಂತ ಕೇಳಿದ್ರೆ ಅಪರಾಧ ಅಲ್ಲ. ಮಗನಿಗೆ ಅಪ್ಪನೇ ನೆಲೆಯನ್ನು ಕಲ್ಪಿಸಬೇಕು. ಹೌದು. ಹಾಗಾದ್ರೆ ಮತ್ತೆ ಅನಾಥತ್ವ ಇದ್ದದ್ದು ನಿನಗೆ, ಲಂಕೆಗಲ್ಲ ಅನಾಥತ್ವ. ನೀನೇ ಹೇಳಿದ್ದೆ ನನಗೆ ಅಪ್ಪ ಅಂತ ಇಲ್ಲ, ನನಗೆ ವಿಷ್ಣು ಅಂತ ಇಲ್ಲ, ಬ್ರಹ್ಮ ಅಂತ ಇಲ್ಲ, ರುದ್ರ ಅಂತ ಇಲ್ಲ. ನಿನಗೆ ಹಿರಿಯರಿಗೆ ಗೌರವ ಕೊಡುವ ಕ್ರಮ ಇಲ್ಲ. ನಾನು ಹಿರಿಯರಿಗೆ ಗೌರವ ಕೊಡಬಾರದು ಹೇಳೋದು ನೀನು ಬಾಲ ತುಂಡು ಮಾಡಿ ಮೇಲಿನದ್ದು ಹೇಳ್ಬೇಡ. ತುಂಡುವರಿಗೆ ನೀನೇ ಹೇಳಿದಿಲ್ಲ. ನಾನು ಹೇಳಿದ್ದೆ ಹೇಗೆ? ಅಮ್ಮನ ಆಶಯ ಎನ್ನುವುದಾಗಿ ಬಂದ್ರೆ ಅದನ್ನು ವಿರೋಧಿಸಲಿಕ್ಕೆ ಅಪ್ಪ ಬರ್ಲಿ, ಹರಿ ಬರ್ಲಿ, ಬ್ರಹ್ಮ ಬರ್ಲಿ, ಇಂದ್ರ ಬರ್ಲಿ, ಮೊದಲು ಹುಟ್ಟಿದವ ಬರ್ಲಿ, ಅಮ್ಮನ ಆಶಯಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ. ಅಮ್ಮನ ಆಶಯಕ್ಕೆ ಸರಿಯಾಗಿ ಹೌದಾದ್ರೆ ನಾನು ಎಲ್ಲರಿಗೂ ಗೌರವ ಕೊಡ್ತೇನೆ. ಅಮ್ಮನ ಆಶಯಕ್ಕೆ ವಿರುದ್ಧವಾಗಿ ಹೌದಾದ್ರೆ ಹರಿಹರ ಬ್ರಹ್ಮರನ್ನೇ ಬಿಡುವುದಿಲ್ಲ, ಅಣ್ಣನನ್ನು ಬಿಟ್ಟೇನೋ ಅಂತ ನನ್ನ ಪ್ರಶ್ನೆ. ಬಿಡಬೇಕು ಅಂತ ನನ್ನ ವಿನಂತಿ ಇಲ್ಲ. ಸರಿ, ನಾನು ಇರುವಲ್ಲಿವರೆಗೆ ಪುಷ್ಪಕವನ್ನು ನಾನು ಕೈ ಎತ್ತಿ ಕೊಡುವುದಿಲ್ಲ. ನೀನು ಕೈ ಎತ್ತಿ ಕೊಡುವುದಿಲ್ಲ. ಜುಟ್ಟು ಹಿಡಿದು ಕೈ ಎತ್ತಿ ಬಿಸಾಡೋದು ನೋಡ್ತೀಯ ನೀನು. ಯಾವುದನ್ನು ಜುಟ್ಟು? ಈಗ ನೀನು ಬಿಸಾಡು. ಯಾವ ಪುಷ್ಪಕವನ್ನು ನೀನು ಸ್ವಾಧೀನೀಕರಿಸಿದೆಯೋ ಆ ಪುಷ್ಪಕವೇ ನಿನಗೆ ಸುಖವನ್ನು ಕೊಡುವುದಿಲ್ಲ, ಶಾಪ ಪರಂಪರೆ ಬರ್ತದೆ. ಆ ನಿನ್ನನ್ನು ಕೊಂದವ ಪುಷ್ಪಕವನ್ನು ಏರಿ ಆಳುವಂತಹ ಕಾಲ ಬರ್ತದೆ. ನಮಗೆ ಅದಿಲ್ಲ, ನಮಗೆ ಅದಿಲ್ವೇ ಇಲ್ಲ. ಅಲ್ಲ, ನಿಮಗೆ ಹೇಳುದು ಕೇಳು. ನಮಗೆ ಸತ್ತ ಮೇಲೆ ಸಂಸ್ಮರಣೆ ಮಾಡಬೇಕು ಅಂತ ಇಲ್ಲ. ನಾವು ಬದುಕಿರುವಾಗ ನಮ್ಮಲ್ಲಿ ವಿಮಾನ ಇದ್ರೆ ಸಾಕು. ಕೊಂದ ಮೇಲೆ ಕೊಂಡು ಒಂದು ಹೇಳಿದೆ, ನನಗೆ ಶಾಪ ಸಿಗ್ತದೆ ಅಲ್ವಾ? ನಿನಗೆ ಶಾಪ ಸಿಗ್ಲಿಲ್ವಾ? ಯಾರಿಗೆ? ನಿನ್ನ ಒಂದು ಕಣ್ಣಿನ ಹಳದಿ ಆದದ್ದು. ಯಾವ ಕಣ್ಣು? ನನಗೆ ಹಳದಿ ಕಾಣ್ತದೆ. ಅದು ನಿನಗೆ ನಿನ್ನ ಕಣ್ಣಿನ ದೋಷ. ನನಗೊಂದು ಕತೆ ಗೊತ್ತುಂಟಪ್ಪ. ನೀನು ಮಾಹೇಶ್ವರಿಯನ್ನು ಕಾಮದ ಕಣ್ಣಿನಿಂದ ನೋಡಿ ಏಕಾಕ್ಷ ಪಿಂಗಾಲಿ ಅಂತ ಹೆಸರು ಬಂದಿದೆ ಅಂತ ನಿನಗೆ. ಮತ್ತೆ ನಿನಗೆ ಹಳದಿಯನ್ನು ನಿನ್ನ ಊರಿನವರು ಹೇಳಿದ್ದು. ನನಗೆ ಎರಡೂ ಕಣ್ಣಿನಲ್ಲಿ ಒಂದೇ ದೃಶ್ಯ ಕಾಣುವಂತದ್ದು. ಅಲ್ಲ, ಏನು ನಿನ್ನ ಕಣ್ಣು ಹಳದಿ ಆಗ್ಲಿಲ್ವಾ? ಇಲ್ಲ, ಹಳದಿ ಆಗ್ಲಿಲ್ಲ. ಆಯ್ತು, ದೊಡ್ಡ ವಿಷಯ ಅಲ್ಲ. ದೊಡ್ಡ ಕಣ್ಣು ಹಳದಿ ಆಗಲಿ. ಯಾರೋ ಒಬ್ಬ ಎಲ್ಲಿಯೋ ಕೂತ್ಕೊಂಡು ಹೇಳಿದ್ದಾರೆ. ಸರಿ ದೃಷ್ಟಿ ಉಂಟು, ಸರಿ ಕಾಣುತ್ತದೆ ನನಗೆ. ಅದು ಎಂತದ್ದು ಗೊತ್ತುಂಟ? ನಾನು ಈಗ ಬರುವಾಗ ನಿನ್ನ ಒಬ್ಬ ಜನ ಬಂದ, ಮಣಿಭದ್ರ ಅಂತ. ಅವನಿಗೆ ಒಂದು ಹೊಡೆದೆ, ಅವನ ಕಿರೀಟ ಹೊರಾಯ್ತು. ಪಾರ್ಶ್ವಮೌಲಿ ಅಂತ ಹೆಸರು ಬಂದಿದೆ. ಬಹುಶಃ ನನ್ನ ಮಾರೀಚನೋ ಯಾರೋ ಹೊಡೆದದ್ದು ನಿನ್ನ ತಲೆಗೆ ತಾಗಿರಬೇಕು. ಇನ್ನೊಮ್ಮೆ ಯಾರು ಹೊಡೆದದ್ದು ತಾಗ್ಲಿಲ್ಲ ನನಗೆ. ಇನ್ನೊಮ್ಮೆ ಹಿಂದೆ ಹೋಗಿ ಪುಟ ತಿರುಗಿಸಿ ನೋಡು. ಮಹೇಶ್ವರಿಯ ಶಾಪ ಸಿಕ್ಕಿ ಏಕಾಕ್ಷ ಪಿಂಗಲಿ ಅಂತ ಆದದ್ದು ಎಲ್ಲಿ ಅಂತ ನೋಡಿ ಗೊತ್ತಾಗ್ತದೆ. ಯಾರೋ ಬರೆದಿಟ್ಟದನ್ನು ಓದುವ ಕುಬೇರ ಅಲ್ಲ, ಕುಬೇರನದೇ ಇತಿಹಾಸ, ನಿನ್ನ ಜೀವನದ ಇತಿಹಾಸ. ಪುಟ ನೋಡುದು ಬೇಡ. 1000 ಮಂದಿ ಬರೆದಿದ್ದಾರೆ, 1000 ವಿಷಯ ಬರೆದಿದ್ದಾರೆ. ನಿನಗೆ ಬರ್ದದ್ದನ್ನು ಹೇಳುದಾ? ನೀನು ಬರ್ದದ್ದನ್ನು ಹೇಳುದಾ? ಅಲ್ಲ, ನಾನು ಯಾವ ಪುಟವನ್ನು ನೋಡುವುದು? ಯಾವ ಗ್ರಂಥದ್ದು ಹೇಳುದು? ನೀನು ನಿನ್ನ ನೆನಪಿನ ಪುಟಗಳನ್ನು ತಿರುಗಿಸಿ ನನ್ನ ನೆನಪಿನ ಪುಟಗಳನ್ನು ಮರ್ತೋಗ್ಲಿಲ್ಲ. ನೆನಪುಂಟು, ಸರಿಯಾಗಿ ನೋಡುವುದು ಬೇಡ, ಕೇಳುವುದು ಬೇಡ. ಅದು ನಿನ್ನ ದೇಶದಂತೆ ನನ್ನ ವ್ಯವಹಾರವೇ ಇಲ್ಲ. ನೀನು ಬೇಡ ಅಂತ ಹೇಳಿದ್ರೆ ನನಗೆ ಬೇಕು. ನೀನು
ನಿನಗೆ ಏನು ಬಂದಿದ ಶಾಪ ಅದನ್ನು ಒಪ್ಪಿಕೊಳ್ಳುವ ಬುದ್ಧಿ ಇಲ್ಲ, ಮತ್ತೆ ಆ ನೈತಿಕತೆ ಇಲ್ಲದೆ ಮತ್ತೊಬ್ಬನಿಗೆ ಶಾಪ ಸಿಗ್ತದೆ ಅಂತ ಎಂತದ ಹೇಳೋದು ನೀನು? ನಾನು ಮತ್ತು ಶಿವದೇವರು ಪರಮಾಪ್ತರು. ಯಾವಾಗಾದದ್ದು? ಹೌದೌದು, ಯಾವಾಗಾದದ್ದು? ಶಿವನನ್ನು ಪ್ರಾರ್ಥನೆ ಮಾಡಿ ಒಲಿದು ಯಾವಾಗಾದದ್ದು? ಶಿವನ ಅನುಗ್ರಹವೂ ಉಂಟು ನನಗೆ, ಶಿವನ ಸತ್ಯವೂ ಉಂಟು ನನಗೆ. ಹೌದಾ? ಮತ್ತೆ ಈಗ ಶಾಪ ಸಿಕ್ಕಿತಲ್ವಾ ನಿನಗೆ? ಯಾವ ಶಾಪ ಸಿಕ್ಕಿದ ಮೇಲೆ ಪರಮಾಪ್ತರಾದದ್ದಲ್ವಾ? ನನಗೆ ವಿಮಾನ ಸಿಕ್ಕಿದ ಮೇಲೆ ಶಾಪ ಸಿಕ್ಕಿರೋದು ದೊಡ್ಡ ವಿಷಯ ಅಲ್ಲ. ನಿನಗೆ ಶಾಪ ಸಿಕ್ಕಿದ್ರೆ ಆದೀತು ಎನ್ನುವುದಕ್ಕೆ ನನಗೆ ಶಾಪ ಸಿಕ್ಕಿದೆ ಅಂತ ನೀನು ಅಲ್ಲ ಅದಲ್ಲ. ಯಾವುದೊಂದು ನಿನಗೆ ಶಾಪ ಸಿಗ್ತದೆ, ನಿನಗೆ ಹಾಳಾಗುತ್ತದೆ. ನೀನು ಸ್ತ್ರೀ ಬಯಕೆಯನ್ನು ಕಾಮವನ್ನು ಇರಿಸಕೂಡದು ಎನ್ನುವುದಾಗಿ ಹೇಳುವ ಮೊದಲು ಅವಶುದ್ಧ ಇರಬೇಕು. ನೀನು ಲೋಕದ ತಾಯಿಯನ್ನೇ ಬಿಟ್ಟವಲ್ಲ. ನೀನು ಮತ್ತು ನನ್ನಲ್ಲಿ ಹೇಳ್ತೀನಿ ಪಾರ್ವತಿಯನ್ನೇ ಕಾಮದ ಕಣ್ಣಿನಿಂದ ಸತ್ಯ. ನನಗೆ ವಿಶ್ವಕರ್ಮನಿಂದ ಯಾವಾಗದು? ವಿಶ್ವಕರ್ಮನಿಂದ ಕೈಲಾಸದಲ್ಲೇ ದಿವ್ಯವಾದಂತಹ ಮಂಟಪ. ನಾವು ಅಲ್ಲೇ ಇದ್ದೇವೆ, ಒಟ್ಟಿಗೆ ಇದ್ದೇವೆ. ನಿತ್ಯ ನನಗೆ ಶಿವ ದರ್ಶನ ಉಂಟು, ನಿತ್ಯ ಬ್ರಹ್ಮ ದರ್ಶನ ಉಂಟು. ನನಗೆ ಲೋಕಪಾಲಕತ್ವ ಉಂಟು. ಮತ್ತೆಂತದ್ದು ಬೇಕು? ಧನಾಧ್ಯಕ್ಷತ್ವ ಉಂಟು ನನಗೆ. ರುದ್ರಯಾಮವನ್ನು ಮಾಡಿದೆ, ಮಾಹೇಶ್ವರಿಯನ್ನು ನೋಡಿದೆ. ನಿನ್ನ ಒಂದು ಕಣ್ಣು ಹೋಯಿತು, ಒಂದು ಕಣ್ಣು ಹಳದಿ ಆಯಿತು. ರುದ್ರ ಬಂದು ಹೇಳಿದ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ, ಆದ್ರೆ ನನ್ನ ಹೆಂಡತಿಯ ಬಗ್ಗೆ ಕಾಮಭಾವದಿಂದ ನೋಡಿದ ಕಾರಣ ನಿನ್ನ ಕಣ್ಣು ಹಳದಿಯಾಗುವುದು ಪ್ರಪಂಚಕ್ಕೆ ಇನ್ನು ಶಾಶ್ವತವಾಗಿ ಉಳಿಯುತ್ತದೆ. ಇದು ರುದ್ರನ ವಚನ, ರುದ್ರೋಕ್ತಿ ನಮಗೆ ಗೊತ್ತಿರುವುದು ಅಲ್ಲ ಅಂತಾದ್ರೆ ನೀನು ಹೇಳ್ತಾ ಅಲ್ಲ. ನಿನಗೆ ಯಾವ ರುದ್ರ ಹೇಳಿದ್ದು ಅಂತ ನನಗೆ ಗೊತ್ತಿಲ್ಲ. ಬಹಳ ಮಂದಿ ರುದ್ರ ಬಹಳ ಮಂದಿ ಇದ್ದಾರೆ. ಯಾರೆಲ್ಲ? ಹೌದೌದು. ನೀನು ರುದ್ರಯಾಮ ಮಾಡಿದ್ಯಾರದ್ದು? ಎಂತ ರುದ್ರಯಾಮ? ರುದ್ರಯಾಮ ಅಂತ ಒಂದು ವ್ರತ ಮಾಡಿದ್ಯಲ್ವ, ಅದೆಂತದ್ದು? ಯಾವ ವ್ರತ? ಶಿವನನ್ನು ಪ್ರಸನ್ನೀಕರಿಸುವುದಕ್ಕೆ ನಾನು ಸತ್ಯ ಅಂತ ಹೇಳಿದ್ದೇನೆ. ಹೌದು, ಪುನಃ ಅದನ್ನೇ ರುದ್ರಯಾಮ ಅಂದ್ರೆ ಹೌದೌದು. ನೀನು ಮತ್ತು ನಾನು ಬಿಟ್ಟರೆ ಇದನ್ನು ಮಾಡಿದವರು ಯಾರು ಇಲ್ಲ ಅಂತ ರುದ್ರ ಹೇಳಿದ್ದೆ. ಯಾವುದನ್ನು? ಅದು ನೀನು ಹೇಳು. ಹಾಗಾದ್ರೆ ಸಾಧನೆ ನಾನು ಅಷ್ಟು ಮಾಡಿದ್ದೇನೆ ಅಂತಾಗ್ಲಿಲ್ಲ, ನಮ್ಮ ದೂರ ಅದೇ ದಾರಿಯಲ್ಲಿ ನೀನು ಇದ್ದಿಂತಾಗ್ಲಿಲ್ಲ. ನಿನ್ನಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ. ನಿನ್ನ ಜೀವನದ ಕಥೆ ನಿನಗೆ ಗೊತ್ತಿಲ್ಲ, ನಿನಗೆ ಪೆಟ್ಟಲ್ಲದೆ ಬೇರೆ ಮತ್ತಿಲ್ಲ. ಅಲ್ಲ, ನಿನ್ನ ಮತ್ತೆ ಮಾತಾಡಿ ಹೊರಟದ್ದು ಯಾಕೆ? ಅಲ್ಲ, ನಿನ್ನ ಜೀವನದ ಕಥೆ ಮೊದಲು ಅಧ್ಯಯನ ಮಾಡಿಕೊಂಡು ಮತ್ತೆ ಮತ್ತೊಬ್ಬರಿಗೆ ಹೇಳು ಆಕ್ಷೇಪ. ನೀನು ನಿನ್ನದ್ದು ಅಧ್ಯಯನ ಮಾಡಬೇಕು, ಮತ್ತೊಬ್ಬರದ್ದಲ್ಲ. ನನ್ನದು ಒಂದೇ ಹೇಳು. ನಾನು ಅಧ್ಯಯನ ತಪ್ಪು ಹೇಳಿದ್ದು ಒಂದೇ ಹೇಳು. ಅಲ್ಲ, ಒಂದೇ ನನ್ನ ಜೀವನ ನಿನ್ನದ್ದು ಹೇಳಲಿಕ್ಕೆ ನೀನು ಜೀವನ ತೊಡಗಿದ್ದಷ್ಟೇ. ಹೌದಾ? ಮತ್ತೆ ತೊಡಗಿದಷ್ಟೇ ಹೇಳುದಂತದ್ದು. ಎಂತದ್ದು ತೊಡಗಿದಂದ್ರೆ? ತೊಡಗಿದ್ದಷ್ಟೇ ನೀನು. ಹೌದೌದು. ಎಲ್ಲಿಂದಲ್ಲ ಕಲ್ಲಿನ ಮೇಲೆ, ಹುಲ್ಲಿನ ಮೇಲೆ. ಹೌದಾ? ಅಲ್ಲಿಂದ ನೀನು ತೊಡಗಿದ್ದು. ಈಗ ನಿನಗೆ ಬ್ರಹ್ಮದೇವರ ಅನುಗ್ರಹ ಆಗಿದೆ, ಇನ್ನು ಮಾಡುವುದಕ್ಕೆ ಸಾಧನೆ ನುಡಿದಿದೆ. ಅದಕ್ಕೆ ಪತನ ಹೊಂದಬೇಡ. ಪುಷ್ಪದಕ್ಕಂತಹ ವಿಮಾನವನ್ನು ಪಡ್ಕೊಂಡ್ರೆ ಪತನ ಹೊಂದುತ್ತಿ ಅಂತ ನಾ ಹೇಳಿ. ನಿನ್ನದಾದ ನಿರ್ದೇಶನವು, ನಿನ್ನದಾದ ಸಲಹೆಯು ನನಗೆ ಬೇಡ. ಯಾಕಂದ್ರೆ ನೀನೇ ಸರಿ ಇಲ್ಲ. ನನ್ನ ಕಥೆಯನ್ನು ನೀನು ಹೇಳುವುದು ಬೇಡ. ನಿನ್ನ ಕಥೆ ಮೊದಲು ನೀನು ಅಧ್ಯಯನ ಮಾಡಿ ನೀನು ಮಾಡು. ನೀನು ಉಳಿದವರಿಗೆ ಹೇಳುದಲ್ಲ ಅಧ್ಯಯನ ಮಾಡು ಅಂತ. ನೀನು ಮೊದಲು ಅಧ್ಯಯನ ಮಾಡು. ಅಧ್ಯಯನ ಮಾಡು ನೀನು ಮೊದಲು. ನೀನು ಉಳಿದವರಿಗೆ ಊರಿಗೆಲ್ಲ ಹೇಳ್ತಿ ಅಧ್ಯಯನ ಮಾಡು ಅಂತ. ನಿನಗೆ ನಿನ್ನದ ಅಧ್ಯಯನ ಮಾಡಿಕೊಂಡಿಲ್ಲ. ಊರಿಗೆಲ್ಲ ನೀನು ಓದಿಕೊಂಡು ಬಾ, ನೀನು ಅಧ್ಯಯನ ಮಾಡಿಕೊಂಡು ಬಾ. ನೀನು ವೇದ ವಿರೋಧ ಮಾಡಬೇಡ. ನೀನು ಸ್ತ್ರೀಯರಿಗೆ ಕಾಮದ, ನೀನು ಉಳಿದವರಿಗೆ ಪಾಠ ಹೇಳುದೆಂತದೋ ನಿನ್ನದು ಸ್ವಲ್ಪ ಅಧ್ಯಯನ ಮಾಡಿಕೊಂಡು. ಹಿಂದೆ ತಕ್ಕೊಂಡೆ, ವೇದಾಧ್ಯಯನ ಮಾಡಬೇಡ, ಸ್ತ್ರೀ ಲಂಪಟ ಆಗು. ಹೌದೌದು, ದುರ್ಬುದ್ಧಿ ಮಾಡು. ಮಾಡು. ನನ್ನದು ಮೊದಲ ದುರ್ಬುದ್ಧಿ ಯಾವ್ದು ಗೊತ್ತುಂಟ? ನಿನಗೆ ಬಡ್ಡಿ. ಇದನ್ನ ಆಗ್ಲೇ ಮಾಡ್ಬೋದಿತ್ತಲ್ಲ, ಈಗಲೇ ಮಾಡ್ತೇನೆ. ಅವ ಯಾವಾಗ ಹೋಗುದು ಅಂತಲೇ ಕಾಯ್ತಾ ಇದ್ದದ್ದು ಕಾಣ್ತದೆ. ಅಲಕಾವತಿ ಬಿಟ್ಟು ಹೋಗಿದ್ದಾನೆ. ಇಷ್ಟಾದ್ರೂ ಹೊತ್ತು ನಿಂತದ್ದು ನಾವು ಹಿಡಿದು ನಿಲ್ಲಿಸಿದ್ದು, ನಮಗೆ ನಿಲ್ಲಿಸದೆ ಗೊತ್ತಿಲ್ಲ. ಈಗ ಹೇಗಾದ್ರೂ ಹೋದ. ಅಂದ್ರೆ ಏನಾಗಿದೆ ಅಂತ ಕೇಳಿದ್ರೆ, ಅವನಿಗೆ ಇಲ್ಲಿ ಎಷ್ಟು ಹೊತ್ತು ನಿಂತರು ನಾನು ಗೆಲ್ಲುವುದಿಲ್ಲ ಅಂತ ನಿರ್ಣಯ ಆಗಿದೆ. ಅದಕ್ಕೆ ಮೊದಲೇ ಹೋಗ್ಲಿಕ್ಕೆ ನಿರ್ಣಯ ಮಾಡಿದ್ದಾನೆ. ನಮಗೆ ಅವ ಹೇಳಿದ ನೀತಿ ಪಾಠ ಉಂಟಲ್ವಾ ಭಾಷಾಕರಣನಲ್ಲಿ, ಅದಕ್ಕೊಂದು ಉತ್ತರ ಕೊಡದೆ ಗೊತ್ತಿಲ್ಲ. ಪುಷ್ಪಕ ವಿಮಾನ ಸಿಕ್ಕಿದೆ ಅಲ್ವಾ, ಇನ್ನು ಚೈತ್ರ ಯಾತ್ರೆ, ಪ್ರಪಂಚ ಮೂರನ್ನು ತಿರುಗಿ ಚೈತ್ರ ಯಾತ್ರೆಗೆ ಹೊರಡೋಣ.